Hello everyone, I am Nisha MD. Today we will discuss about strategic choice before union and union tactics. Let's start by strategic choice before union. ಫಸ್ಟ್ಲಿಗೆ ನಾವು ಸ್ಟ್ರಾಟಜಿ ಅಂದರೆ ಏನು ಅಂತ ಮೊದಲು ನೋಡೋಣ. ಸ್ಟ್ರಾಟಜಿ ಅಂತ ಹೇಳಿದರೆ ಸ್ಟ್ರಾಟಜಿ ಇಸ್ ಎ ಪ್ಲ್ಯಾನ್ ಟು ಅಚೀವ್ ಒನ್ ಆರ್ ಮೋರ್ ಲಾಂಗ್ ಟರ್ಮ್ ಆರ್ ಓವರ್ ಆಲ್ ಗೋಲ್ಸ್ ಅಂತ ಹೇಳಿದರೆ, ಒಂದು ಸ್ಟ್ರಾಟಜಿ ಅಂತ ಹೇಳಿದರೆ ನಾವು ಒಂದು ಲಾಂಗ್ ಟರ್ಮ್ ಗೋಲ್ ಅಥವಾ ಒಂದು ಅಚೀವ್ ಮಾಡಲಿಕ್ಕೋಸ್ಕರ ಅಥವಾ ನಮ್ಮದು ಗೋಲ್ ಏನಿರುತ್ತೆ, ಒಂದು ಪ್ರಾಪರ್ ಪ್ಲ್ಯಾನ್ ಏನಿರುತ್ತೆ ಅದನ್ನ ಅಚೀವ್ ಮಾಡಲಿಕ್ಕೋಸ್ಕರ ಒಂದು ಸ್ಟ್ರಾಟಜಿನ ಪ್ರಾಪರ್ ಪ್ಲ್ಯಾನ್ ಮಾಡೋದನ್ನೇ ಸ್ಟ್ರಾಟಜಿ ಅಂತ ಹೇಳಿ ಕಾಲ್ ಮಾಡ್ತೀವಿ. ಇಲ್ಲಿ ಸ್ಟ್ರಾಟಜಿ ಚಾಯ್ಸಸ್ ಬಿಫೋರ್ ಯೂನಿಯನ್ ಅಂತ ಏನು ಹೇಳಿದರೆ, ಎ ಸ್ಟ್ರಾಟಜಿಕ್ ಚಾಯ್ಸ್ ಫ್ರೇಮ್ವರ್ಕ್ ಪ್ರೊವೈಡ್ಸ್ ಎ ಮೀನ್ಸ್ ಫಾರ್ ಯೂನಿಯನ್ ಡಿಸಿಷನ್ಸ್ ಮೇಕರ್ಸ್ ಟು ಇವ್ಯಾಲ್ಯುವೇಟ್ ಆನ್ಗೋಯಿಂಗ್ ಚಾಯ್ಸಸ್ ಇನ್ ದ ಕಂಟೆಕ್ಸ್ಟ್ ಆಫ್ ಕೋರ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ಸ್ಟ್ರಾಟಜೀಸ್. ಸ್ಟ್ರಾಟಜಿಕ್ ಚಾಯ್ಸ್ ಅಂತಂತ ಹೇಳಿದರೆ ಒಂದು ಚೂಸ್ ಮಾಡೋ ಅಂಥದ್ದು, ಒಂದು ಸ್ಟ್ರಾಟಜಿ ಇರುತ್ತೆ, ಅದನ್ನು ಬೆಸ್ಟ್ ಸ್ಟ್ರಾಟಜಿ ಯಾವುದು ಅಂತ ಚೂಸ್ ಮಾಡೋದನ್ನು ಸ್ಟ್ರಾಟಜಿಕ್ ಚಾಯ್ಸ್ ಅಂತ ಹೇಳಿ ಕಾಲ್ ಮಾಡ್ತೀವಿ. ಹಾಗೆ ಸ್ಟ್ರಾಟಜಿಕ್ ಚಾಯ್ಸ್ ಬಿಫೋರ್ ಯೂನಿಯನ್ ಅಂತ ಹೇಳಿದರೆ, ಈ ಸ್ಟ್ರಾಟಜಿಕ್ ಚಾಯ್ಸ್ ಫ್ರೇಮ್ವರ್ಕ್ ಪ್ರೊವೈಡ್ ಅಂತಂದರೆ ಒಂದು ಯೂನಿಯನ್ ಅಥವಾ ಒಂದು ಡಿಸಿಷನ್ ಮೇಕ್ಸ್ ಏನಿರುತ್ತೆ ಒಂದು ಸಿಚುವೇಷನಲ್ಲಿ ಒಂದು ಸ್ಟ್ರಾಟಜಿನ ಚಾಯ್ಸ್ ಮಾಡೋದು ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ. ಒಂದು ಕೋರ್ ಆಬ್ಜೆಕ್ಟಿವ್ಸ್ ಮತ್ತು ಸ್ಟ್ರಾಟಜಿನ ಎವ್ಯಾಲ್ಯೂಯೇಟ್ ಅಥವಾ ಜಡ್ಜ್ ಮಾಡುವಂಥದ್ದು ಮಾಡಬೇಕಾದ್ರೆ ಚಾಯ್ಸ್ ಮಾಡುವಂತಹ ಸ್ಟ್ರಾಟಜಿನ ಅಥವಾ ಸ್ಟ್ರಾಟಜಿಕ್ ಚಾಯ್ಸ್ ಬಿಫೋರ್ ಯೂನಿಯನ್ ಅಂತ ಹೇಳಿ ಕಾಲ್ ಮಾಡ್ತೀವಿ. ನೆಕ್ಸ್ಟ್, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಸ್ಟ್ರಾಟಜಿಕ್ ಚಾಯ್ಸಸ್. ಅದರಲ್ಲಿ ಮೊದಲಿಗೆ ಎನ್ವೈರನ್ಮೆಂಟಲ್ ಕನ್ಸ್ಟ್ರೈಂಟ್ಸ್, ಸೆಕೆಂಡ್ ಒನ್ ಇಂಟರ್ನಲ್ ಆರ್ಗನೈಸೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಪವರ್ ರಿಲೇಷನ್ಶಿಪ್, ನೆಕ್ಸ್ಟ್ ವ್ಯಾಲ್ಯೂಸ್ ಆ್ಯಂಡ್ ಪ್ರಿಫರೆನ್ಸ್, ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಆಟಿಟ್ಯೂಡ್ ಟುವರ್ಡ್ಸ್ ರಿಸ್ಕ್, ನೆಕ್ಸ್ಟ್ ಒನ್ ಇಂಪ್ಯಾಕ್ಟ್ ಆಫ್ ಪಾಸ್ಟ್ ಸ್ಟ್ರಾಟಜಿ. ಲಾಸ್ಟ್ಲಿ ಟೈಮ್ ಕನ್ಸ್ಟ್ರೈಂಟ್ಸ್, ಟೈಮ್ ಫ್ರೀಸರ್, ಫ್ರೇಮ್ ಹಾರಿಜನ್, ಟೈಮಿಂಗ್ ಆಫ್ ಡಿಸಿಷನ್ಸ್, ಇನ್ಫಾರ್ಮೇಷನ್ ಕನ್ಸ್ಟ್ರೈಂಟ್ಸ್, ಲಾಸ್ಟ್ ಕಾಂಪಿಟೇಟರ್ ರಿಯಾಕ್ಷನ್ಸ್. ಮೊದಲಿಗೆ ನಾವು ನೋಡೋದಾದರೆ ಎನ್ವೈರನ್ಮೆಂಟಲ್ ಕನ್ಸ್ಟ್ರೈಂಟ್ಸ್ ಅಂತ ಹೇಳಿದರೆ, ನಮ್ಮ ಸುತ್ತಮುತ್ತ ವೆದರ್ ಏನಿರುತ್ತೆ, ನಮ್ಮ ಆರ್ಗನೈಸೇಷನ್ ಅಥವಾ ಒಂದು ಯೂನಿಯನ್ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಮತ್ತು ಈ ಸಿಚುವೇಶನ್ ಏನಿರುತ್ತೆ ಅನ್ನೋದು ಗೊತ್ತಿರಲ್ಲ. ಅದನ್ನು ನೋಡ್ಕೊಂಡು ನಾವು ಒಂದು ಸ್ಟ್ರಾಟಜಿನ ಚೂಸ್ ಮಾಡೋಂಥ ಅದಾಗಿರುತ್ತೆ. ನೆಕ್ಸ್ಟ್ಲಿ ಹೇಳೋದಾದರೆ ವ್ಯಾಲ್ಯೂಸ್ ಆ್ಯಂಡ್ ಪ್ರಿಫರೆನ್ಸಸ್. ಈ ವ್ಯಾಲ್ಯೂಸ್ ಆ್ಯಂಡ್ ಮತ್ತು ಪ್ರಿಫರೆನ್ಸ್ ಅಂತ ಹೇಳಿದ್ರೆ, ಒಂದು ಸ್ಟ್ರಾಟಜಿನ ಚೂಸ್ ಮಾಡಬೇಕಾದ್ರೆ ಅವ್ರಿಗೆ ಯಾವ ರೀತಿ ಪ್ರಿಫರೆನ್ಸ್ ಕೊಡ್ತೀವಿ ಮತ್ತು ಎಲ್ಲರೂ ಅವರದ್ದೇ ಆದಂಥ ಒಂದು ಸ್ಟ್ರಾಟಜಿನ ಯೂಸ್ ಮಾಡ್ತಿರ್ತಾರೆ ಅಥವಾ ಸ್ಟ್ರಾಟಜಿನ ಹೇಳ್ತಿರ್ತಾರೆ. ಅಂದರೆ ನಮ್ಮ ಗೋಲ್ನ ಅಥವಾ ಒಂದು ಪ್ರಾಪರ್ ಪ್ಲ್ಯಾನ್ನ ಅಥವಾ ನಾವು ಪ್ರಾಫಿಟ್ ಮಾಡಬೇಕು ಅಂತ ಹೇಳಿದರೆ ಆ ಗೋಲ್ನ ನಾವು ಅಚೀವ್ ಮಾಡೋಕ್ಕೆ ಯಾವ ಸ್ಟ್ರಾಟಜಿ ಹೆಲ್ಪ್ ಮಾಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಒಂದು ಕೂಡ ಫ್ಯಾಕ್ಟರ್ಸ್ ಆಗಿರುತ್ತೆ. ನೆಕ್ಸ್ಟ್ ಒನ್ ಇಂಪ್ಯಾಕ್ಟ್ ಆಫ್ ಫಾಸ್ಟ್ ಸ್ಟ್ರಾಟಜಿ ಅಂತ ಹೇಳಿದರೆ, ನಾವು ಒಂದು ಸ್ಟ್ರಾಟಜಿನ ನಾವು ಡೈರೆಕ್ಟು ಯಾರನ್ನ ಡಿಸಿಷನ್ನು ತೊಗೊಳ್ಳೋ ಒಂದು ಸ್ಟ್ರಾಟಜಿನ ಚೂಸ್ ಮಾಡಿದ ತಕ್ಷಣ ಅದನ್ನು ಪೋಸ್ಟ್ ಮಾಡ್ತೀವಿ. ಸೊ ಅದರಿಂದ ಕೂಡ ಒಂದು ಇಂಪ್ಯಾಕ್ಟ್ ಆಗುತ್ತೆ. ನೆಕ್ಸ್ಟ್ ಒನ್ ಕಾಂಪಿಟೇಟರ್ಸ್ ರಿಯಾಕ್ಷನ್. ಮೊದಲೇ ಹೇಳ್ದಂಗೆ ಇದು ಕಾಂಪಿಟೇಟರ್ಸ್ ವರ್ಲ್ಡ್ ಅಂತಲೇ ಹೇಳಿ ಕಾಲ್ ಮಾಡ್ಬೋದು. ಯಾಕೆಂತ ಹೇಳಿದರೆ ಪ್ರತಿಯೊಬ್ಬರಲ್ಲೂ ಕೂಡ ಪ್ರತಿಯೊಂದು ಸಿಚುವೇಷನಲ್ಲಿ ಪ್ರತಿಯೊಂದು ಮೆಥಡಲ್ಲಿ ಯಾವುದೇ ನೀವು ಒಂದು ಜಾಬ್ ಅಥವಾ ಒಂದು ಬಿಸ್ನೆಸ್ ಅಥವಾ ಎಲ್ಲೇ ಹೋಗ್ತೀನಿ ಅಂತ ಹೇಳಿದ್ರು ಕಾಂಪಿಟೇಟರ್ಸ್ ತುಂಬ ಹೈ ಇದೆ. ಸೊ ಹಂಗಾಗಿ ಒಂದು ಸ್ಟ್ರಾಟಜಿ, ಒಂದು ಕಂಪ್ನಿ ಅಥವಾ ಯೂನಿಯನ್ ಒಂದು ಅಥಾರಿಟಿಲಿ ಕೂಡ ಎಷ್ಟೊಂದು ಹೈಯರ್ ಅಥಾರಿಟೀಸ್ ಇರ್ತಾರೆ. ಅದರಲ್ಲಿ MD ತುಂಬ ಜನ ಇರ್ತಾರೆ. ಅದರಲ್ಲಿ ಇನ್ವೆಸ್ಟರ್ಸ್ ಆಗಿರ್ಬೋದು, ಅವರಿಗೂ ತಮ್ಮದೇ ಆದಂಥ ಸ್ಟ್ರಾಟಜಿನ ಚೂಸ್ ಮಾಡಬೇಕು ಅನ್ನೋದು ಎಲ್ರಿಗೂ ಇರುತ್ತೆ. ಸೊ ಹಂಗಾಗಿ ಕಾಂಪಿಟೇಷನ್ ತುಂಬ ಹೈ ಇರುತ್ತೆ. ಸೊ ನಮಗೆ ಬೆಸ್ಟ್ ಅಂತಂತ ಹೇಳಿದ್ರೆ, ನಾವು ಯಾವ ಏಮ್ನ ಅಥವಾ ನಾವು ಗೋಲ್ನ ಅಚೀವ್ ಮಾಡ್ತೀವಿ ಅದಕ್ಕೋಸ್ಕರ ಅದನ್ನು ಯಾವುದು ನಮ್ಮ ಗೋಲ್ನ ಅಚೀವ್ ಮಾಡಲಿಕ್ಕೋಸ್ಕರ ಯಾವುದು ಹೆಲ್ಪ್ ಆಗುತ್ತೆ ಆ ಸ್ಟ್ರಾಟಜಿನ ಚೂಸ್ ಮಾಡೋದು, ಇದು ಕೂಡ ಒಂದು ಫ್ಯಾಕ್ಟರ್ಸ್ ಆಗುತ್ತೆ. ನೆಕ್ಸ್ಟ್ ಇಂಟರ್ನಲ್ ಆರ್ಗನೈಸೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಪವರ್ ರಿಲೇಷನ್ಶಿಪ್ ಅಂತ ಹೇಳಿದ್ರೆ, ಇಂಟರ್ನಲ್ ಆರ್ಗನೈಸೇಷನ್ ಅಂದರೆ ಒಂದು ಕಂಪ್ನಿ ಒಳಗಡೆ ನಡೀತಕ್ಕಂಥ ಒಂದು ಆಕ್ಟಿವಿಟಿ ಆಗಿರುತ್ತೆ. ಒಂದು ಮ್ಯಾನೇಜ್ಮೆಂಟ್ ಪವರ್ ರಿಲೇಷನ್ಶಿಪ್ ಅಂದರೆ ಹೈಯರ್ ಅಥಾರಿಟಿದಾಗಿರುತ್ತೆ ಒಂದು ಪವರು. ಇಲ್ಲಿ ಯಾವುದೇ ರೀತಿಯಂಥ ಎಂಪ್ಲಾಯ್ಗೆ ಯಾವುದೇ ರೀತಿ ಪವರ್ ಇರಲ್ಲ ಅಂತ ಹೇಳಿದ್ರೆ, ಒಂದು ಸ್ಟ್ರಾಟಜಿನ ಚಾಯ್ಸ್ ಮಾಡೋದಾಗಿರ್ಬೋದು ಅಥವಾ ಸ್ಟ್ರಾಟಜಿನ ಹೇಳೋದಾಗಿರ್ಬೋದು, ಇವ್ರು ಎಂಪ್ಲಾಯ್ ಸ್ಟ್ರಾಟಜಿನ ಹೇಳಿದ್ರು ಕೂಡ ಅವ್ರು ಚೂಸ್ ಮಾಡೋಂಥ ಇದು ನೆಸೆಸಿಟಿ ಇರಲ್ಲ. ಯಾಕೆಂದರೆ ಇವ್ರು ನನಗಿಂತ ಕೆಳಗಡೆ ಇರೋರು ಅನ್ನೋದು ಒಂದೊಂದು ಕಡೆ ಇರಬಹುದು. ಸೊ ಇದು ಕೂಡ ಒಂದು ಫ್ಯಾಕ್ಟರ್ ಅಫೆಕ್ಟ್ ಆಗುತ್ತೆ ಒಂದು ಸ್ಟ್ರಾಟಜಿಗೆ. ಸೊ ಇದು ಕೂಡ ಇಂಪ್ಯಾಕ್ಟ್ ಆಗುತ್ತೆ ಒಂದು. ನೆಕ್ಸ್ಟು ಪ್ರೋಸೆಸ್ ಆಫ್ ಸ್ಟ್ರಾಟಜಿಕ್ ಚಾಯ್ಸಸ್. ಅದರಲ್ಲಿ ಫೋಕಸಿಂಗ್ ಆನ್ ಆಲ್ಟರ್ನೇಟಿವ್ಸ್ ಅಂತ ಹೇಳಿದ್ರೆ, ಇದು ಯಾವ ರೀತಿ ಈ ಸ್ಟೆಪ್ಪಲ್ಲಿ ಯಾವ ರೀತಿ ಹೇಳುತ್ತೆ ಅಂತ ಹೇಳಿದರೆ, ದಿ ಏಮ್ ಆಫ್ ದಿಸ್ ಸ್ಟೆಪ್ ಈಸ್ ಟು ನ್ಯಾರೋ ಡೌನ್ ದಿ ಚಾಯ್ಸ್ ಟು ಎ ಮ್ಯಾನೇಜಬಲ್ ನಂಬರ್ ಆಫ್ ಫೀಸಿಬಲ್ ಸ್ಟ್ರಾಟಜೀಸ್. ಇಟ್ ಕ್ಯಾನ್ ಬಿ ಡನ್ ಬೈ ವಿಸಲಿಂಗ್ ಎ ಫ್ಯೂಚರ್ ಸ್ಟೇಟ್ ಆ್ಯಂಡ್ ವರ್ಕಿಂಗ್ ಬ್ಯಾಕ್ವರ್ಡ್ಸ್ ಫ್ರಮ್ ಇಟ್. ಮ್ಯಾನೇಜರ್ಸ್ ಜನರಲಿ ಯೂಸ್ ಗ್ಯಾಪ್ ಅನಾಲಿಸಿಸ್ ಫಾರ್ ದಿಸ್ ಪರ್ಪಸ್.
ಈ ಸ್ಟೆಪ್ಪಲ್ಲಿ ಒಂದು ಗೋಲ್ನ ಅಥವಾ ಒಂದು ಪ್ರೋಸೆಸ್ನಲ್ಲಿ ನಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ಸ್ಟ್ರಾಟಜಿನ ಚಾಯ್ಸ್ ಮಾಡಬೇಕಾದ್ರೆ ಒಂದು ಕೇಪಬಲ್ ನಂಬರ್ನ ರೆಡ್ಯೂಸ್ ಮಾಡುತ್ತೆ. ಮತ್ತು ಇಲ್ಲಿ ಗ್ಯಾಪ್ ಅನಾಲಿಸಿಸ್ನ ಇದು ಮ್ಯಾನೇಜರ್ಸ್ ಜನರಲಿ ಒಂದು ಪರ್ಪಸ್ಗೋಸ್ಕರ, ಒಂದು ಆಬ್ಜೆಕ್ಟಿವ್ಸ್ಗೋಸ್ಕರ ಅಚೀವ್ ಮಾಡಲಿಕ್ಕೋಸ್ಕರ ಯೂಸ್ ಮಾಡ್ತಾರೆ. Second one, analyzing the strategic alternatives. The alternatives have to be subjected to a thorough analysis which rely on certain factors known as selection factors. These selection factors determine the criteria on the basis of which the evaluation will take place. They are objective factors and subjective factors. ಇದರಲ್ಲಿ ಒಂದು ಸ್ಟ್ರಾಟಜಿನ ಆಲ್ಟರ್ನೇಟಿವ್ ಮಾಡಬೇಕಾದ್ರೆ ಒಂದು ಸ್ಟ್ರಾಟಜಿನ ಅಥವಾ ಅನಲೈಸ್ ಮಾಡೋಕ್ಕೆ 2 ಸೆಕ್ಷನ್ ಫ್ಯಾಕ್ಟರ್ಸ್ ಬರುತ್ತೆ. ಅಂದರೆ ಇನ್ನು ಒಂದು ಸ್ಟ್ರಾಟಜಿನ ನಾವು ಚೂಸ್ ಮಾಡ್ತೀವಿ, ಆ ಚೂಸ್ ಮಾಡಿದಂಥ ಸ್ಟ್ರಾಟಜಿನ ಅದನ್ನ ಆಲ್ಟರ್ನೇಟ್ ಮಾಡಿ ಮತ್ತು ಅನಲೈಸ್ ಮಾಡಬೇಕಾಗುತ್ತೆ. ಮತ್ತು ನಮಗೆ ಬೇಕಾದಂಗೆ ಅಂತ ಇವ್ಯಾಲ್ಯೂಯೇಟ್ ಮಾಡಬೇಕು. ಇದನ್ನು ಮಾಡಬೇಕಂತ ಹೇಳಿದ್ರೆ 2 ಫ್ಯಾಕ್ಟರ್ಸ್ ಬರುತ್ತೆ. ಅದು ಯಾವುದ್ಯಾವುದು ಅಂತ ಹೇಳಿದರೆ ಆಬ್ಜೆಕ್ಟಿವ್ ಫ್ಯಾಕ್ಟರ್ಸ್, ಸೆಕೆಂಡ್ ಒನ್ ಸಬ್ಜೆಕ್ಟಿವ್ ಫ್ಯಾಕ್ಟರ್ಸ್. ಆಬ್ಜೆಕ್ಟಿವ್ ಫ್ಯಾಕ್ಟರ್ಸ್ ಅಂತ ಹೇಳಿದರೆ ಇದು ಟೆಕ್ನಿಕ್, ಅಂದರೆ ಅನಾಲಿಟಿಕಲ್ ಟೆಕ್ನಿಕ್ಸ್ ಮತ್ತು ಹಾರ್ಡ್ ಫ್ಯಾಕ್ಟರ್ಸ್ ಯೂಸ್ ಮಾಡಿಕೊಂಡು ಅಂದರೆ ಸ್ಟ್ರಾಟಜಿನ ಒಂದು ಜಡ್ಜ್ ಮಾಡೋದಾಗಿರುತ್ತೆ. ಮತ್ತು ಸಬ್ಜೆಕ್ಟಿವ್ ಫ್ಯಾಕ್ಟರ್ಸ್ ಅಂತ ಹೇಳಿದರೆ ಅಲ್ಲಿದೆ ದಿಸ್ ಆರ್ ಬೇಸ್ಡ್ ಆನ್ ಒನ್ಸ್ ಪರ್ಸನಲ್ ಜಡ್ಜ್ಮೆಂಟ್, ಕಲೆಕ್ಟಿವ್ ಡಿಸ್ಕ್ರಿಪ್ಟಿವ್ ಫ್ಯಾಕ್ಟರ್ಸ್ ಅಂತ ಹೇಳಿದರೆ ಇದು ಪರ್ಸನಲ್ ಜಡ್ಜ್ಮೆಂಟ್ ಆಗಿರುತ್ತೆ ಸಬ್ಜೆಕ್ಟಿವ್ ಫ್ಯಾಕ್ಟರ್ಸ್ ಅಂತ ಹೇಳಿದರೆ. ನೆಕ್ಸ್ಟ್ ಇವ್ಯಾಲ್ಯೂಯೇಷನ್ ಆಫ್ ಸ್ಟ್ರಾಟಜೀಸ್ ಅಂತ ಹೇಳಿದರೆ ಏನಂತ ಹೇಳಿದರೆ ಅದು ಒಂದು ಆರ್ಗನೈಸೇಷನ್ ಒಂದು ಆಬ್ಜೆಕ್ಟಿವ್ ಅಚೀವ್ ಮಾಡಲಿಕ್ಕೋಸ್ಕರ ಒಂದು ಕೇಪಬಲ್ ಸ್ಟ್ರಾಟಜಿನ ಇವ್ಯಾಲ್ಯೂಯೇಟ್ ಮಾಡೋದಾಗಿರುತ್ತೆ. ಅಂತ ಹೇಳಿದರೆ ಈಗ ಸೂಟೇಬಲ್ ಅಂದರೆ ಸಿಚುವೇಶನ್ಸ್ ಏನಾದರೂ ಇರ್ಬೋದು, ನಮ್ಮದು ಅಂದರೆ ಹೊರಗಡೆ ವೆದರ್ ಏನಿರುತ್ತೆ, ಒಂದು ಸಿಚುವೇಶನ್ಸ್ ಏನಿರುತ್ತೆ ಅದನ್ನು ನೋಡಿ ಒಂದು ಸ್ಟ್ರಾಟಜಿನ ಮಾಡಬೇಕಾಗತ್ತೆ. ಅಂದರೆ ನಮ್ಮದು ಕಂಪ್ನಿದು ಒಂದು ಗೋಲ್ ಆಗಿರ್ಬೋದು, ಒಂದು ಪ್ರಾಪರ್ ಪ್ಲ್ಯಾನ್ ಆಗಿರ್ಬೋದು, ಅಂದರೆ ಏನೋ ಒಂದು ಶಾರ್ಟ್ ಟರ್ಮ್ ಪೀರಿಯಡ್ ಆಗಿರ್ಬೋದು, ಲಾಂಗ್ ಟರ್ಮ್ ಪೀರಿಯಡ್ ಏನೇ ಒಂದು ಮಾಡಬೇಕು ಅಂತ ಹೇಳಿದ್ರು ಒಂದು ಸ್ಟ್ರಾಟಜಿನ ಪ್ರಾಪರ್ ಪ್ಲ್ಯಾನ್ ಮಾಡಬೇಕಾಗತ್ತೆ. ಮತ್ತು ಅದನ್ನ ಇವ್ಯಾಲ್ಯೂಯೇಟ್ ಮಾಡಿ ಪ್ರಾಪರಾಗಿ ಅದನ್ನು ಯುಟಿಲೈಸ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಮೇಕಿಂಗ್ ಎ ಸ್ಟ್ರಾಟಜಿಕ್ ಚಾಯ್ಸಸ್. ಇದು ಏನು ಹೇಳುತ್ತೆ ಅಂತ ಹೇಳಿದರೆ ಪರ್ಸ್ನಲ್ ಕಂಡೀಷನ್ಸ್ ಮತ್ತು ಅದಕ್ಕೆ ಸೂಟೇಬಲ್ ಆಗೋ ಸ್ಟ್ರಾಟಜಿನ ಆಲ್ಟರ್ನೇಟ್ ಮಾಡೋದಾಗಿರುತ್ತೆ. ಮತ್ತು ಇದೆಲ್ಲ ಸ್ಟ್ರಾಟಜಿ ಮತ್ತು ಬಿಫೋರ್ ಏನಿರುತ್ತೆ ಯೂನಿಯನ್ ಪ್ರೋಸೆಸ್ ಏನಿರುತ್ತೆ ಅದಾಗಿರುತ್ತೆ. ಅಂತ ಹೇಳಿದ್ರೆ ಒಂದು ಸ್ಟ್ರಾಟಜಿನ ಅಥವಾ ಒಂದು ಯೂನಿಯನ್ ಪ್ರೋಸೆಸಿಂಗಲ್ಲಿ ಒಂದು ಸ್ಟ್ರಾಟಜಿನ ಚೂಸ್ ಮಾಡೋದಾಗಿರ್ಬೋದು, ಅಥವಾ ಒಂದು ಡಿಸ್ಕ್ರೈಬಿಂಗ್ ಅಂದರೆ ಅಥವಾ ಒಂದು ಬ್ಲೂ ಪ್ರಿಂಟ್ ಅಥವಾ ಒಂದು ಏನಂತ ಹೇಳಿದ್ರೆ ಒಂದು ಪ್ಲ್ಯಾನ್ ಅಂತ ಹೇಳಿದ್ರೆ ಅದನ್ನ ಬ್ಲೂ ಪ್ರಿಂಟ್ ಅಂತ ಹೇಳಿ ಕಾಲ್ ಮಾಡ್ಬೋದು. ನೆಕ್ಸ್ಟ್ ಯೂನಿಯನ್ ಟ್ಯಾಕ್ಟಿಕ್ಸ್ ಅಂತ ಹೇಳಿದ್ರೆ ಇದು ಟ್ಯಾಕ್ಟಿಕ್ಸ್ ಅಂದರೆ ಬೇರೆ ಏನೂ ಅಲ್ಲ, ಒಂದು ಸ್ಟ್ರಾಟಜಿ ಅಂತಲೇ ಹೇಳ್ಬೋದು. ಇನ್ನೊಂದು ಮೀನಿಂಗಲ್ಲಿ ಹೇಳೋ ಕಾರ್ಯತಂತ್ರ ಅಂತಲೂ ಕೂಡ ಕಾಲ್ ಮಾಡ್ಬೋದು. ಇದನ್ನು ಒಂದು ಸ್ಟ್ರಾಟಜಿ ಅಥವಾ ಯೂನಿಯನ್ ಅಂತ ಹೇಳಿದ್ರೆ ಒಂದು ಅಥಾರಿಟಿ ಸ್ಟ್ರಾಟಜಿ ಅಂತಲೂ ಕಾಲ್ ಮಾಡ್ಬೋದು. ಇದು ಬೇರೊಂದು ಸ್ಟ್ರಾಟಜಿದು ಬೇರೊಂದು ಮೀನಿಂಗ್ ಟ್ಯಾಕ್ಟಿಕ್ಸ್ ಅಷ್ಟೇ. ದಿ ಟ್ಯಾಕ್ಟಿಕ್ಸ್ ಅವೈಲೇಬಲ್ ಟು ದಿ ಯೂನಿಯನ್ ಇನ್ಕ್ಲೂಡ್ ಸ್ಟ್ರೈಕಿಂಗ್, ಪಿಕೆಟಿಂಗ್ ಆ್ಯಂಡ್ ಬಯೋಕಟಿಂಗ್. ವೆನ್ ದೇ ಗೋ ಆನ್ ಎ ಸ್ಟ್ರೈಕ್, ವರ್ಕರ್ಸ್ ವಾಕ್ ಅವೇ ಫ್ರಮ್ ದೇರ್ ಜಾಬ್ಸ್ ಆ್ಯಂಡ್ ರೆಫ್ಯೂಸ್ ಟು ರಿಟರ್ನ್ ಅಂಟಿಲ್ ದ ಇಶ್ಯೂಸ್ ಅಟ್ ಹ್ಯಾಂಡ್ಸ್ ಹ್ಯಾಸ್ ಬೀನ್ ರಿಸಾಲ್ವ್ಡ್. ಒಂದು ಯೂನಿಯನ್ ಟ್ಯಾಕ್ಟಿಕ್ಸು ಏನೆಲ್ಲ ಅವೈಲೇಬಲ್ ಇರುತ್ತೆ ಅಂತ ಹೇಳಿದರೆ ಮತ್ತು ಏನೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡಿರುತ್ತೆ ಅಂತ ಹೇಳಿದರೆ ಒಂದು ಸ್ಟ್ರೈಕಿಂಗ್ ಆಗಿರ್ಬೋದು, ಇನ್ನೊಂದು ಪಿಕೆಟಿಂಗ್ ಆಗಿರ್ಬೋದು, ಒಂದು ಬಯೋಕಟಿಂಗ್, ಇದೆಲ್ಲನೂ ಕೂಡ ಅದು ಒಳಗಡೆ ಒಳ್ಕೊಂಡು ಮತ್ತು ಸ್ಟ್ರೈಕ್ ವಾಕರ್ಸ್ ವಾಕ್ ಅವೇ ಫ್ರಮ್ ದೇರ್ ಜಾಬ್ಸ್ ಆರ್ ರಿಟರ್ನ್ ಅಂಟಿಲ್ ಟು ದಿ ಇಶ್ಯೂಸ್ ಅಂತ ಹೇಳಿದ್ರೆ ಒಂದು ಸ್ಟ್ರೈಕ್ ಅಂತ ಹೇಳಿದ್ರೆ ಮೊದಲೇ ಗೊತ್ತು, ಎಲ್ರಿಗೂ ಕಾಮನಾಗಿ ಗೊತ್ತು. ಅಂದರೆ ಒಂದು ಲೇಬರ್ಸ್ ಆಗಿರ್ಬೋದು ಅಥವಾ ಒಂದು ಕಂಪ್ನೀಲಿ ಒಂದು ಇಶ್ಯೂ ಅಂದರೆ ಒಂದು ಮನಿಗಾಗಿರ್ಬೋದು, ಒಂದು ಬೋನಸ್ಗಾಗಿರ್ಬೋದು, ಒಂದು ಜಾಬ್ ಪ್ರಿಫರೆನ್ಸ್ಗಾಗಿರ್ಬೋದು ಒಂದು ಸ್ಟ್ರೈಕ್ ನಡೀತಾ ಇರುತ್ತೆ. ಅದು ಒಂದು ಗೌರ್ನಮೆಂಟ್ ಪರ್ಪಸ್ ನೋಡಿದ್ರೆ ಒಂದು ಏನೋ ಒಂದು ಯಾವುದೋ ಒಂದು ಪ್ಲ್ಯಾನ್ ಅಥವಾ ಯಾವುದೋ ಒಂದು ಕಾರ್ಯಕ್ರಮ ಅದು ಏನೋ ಒಂದು ಜಾರಿ ಮಾಡಿರ್ತಾರೆ. ಸೊ ಅದನ್ನು ನಿಲ್ಲಿಸೋದಕ್ಕೋಸ್ಕರ ಒಂದು ಸ್ಟ್ರೈಕ್ ಮಾಡ್ತಾರೆ. ಸೊ ನಾನಾ ರೀತಿ ಸ್ಟ್ರೈಕ್ಗಳಿದ್ದಾವೆ. ಬಟ್ ಯೂನಿಯನ್ ಟ್ಯಾಕ್ಟಿಕ್ಸ್ ಅಂತ ಹೇಳಿದ್ರೆ ಇದರಲ್ಲೇ ಆಗ್ತಕ್ಕಂಥ ತುಂಬ ಇದಿದೆ ಅಂತ ಹೇಳಿದ್ರೆ ಒಂದು ಲೇಬರ್ಸ್ ಮಾಡೋದಾಗಿರುತ್ತೆ. ಸ್ಟ್ರೈಕಿಂಗ್ ಅಂತ ಹೇಳಿದ್ರೆ ಒಂದು ಎ ಸ್ಟ್ರೈಕ್ ಸೆಂಡ್ಸ್ ಎ ಸ್ಟ್ರಾಂಗ್ ಮೆಸೇಜ್ ಟು ಮ್ಯಾನೇಜ್ಮೆಂಟ್. ಇಟ್ ಆಲ್ಸೋ ಹ್ಯಾಸ್ consequences for workers who don't get paid when they are a strike. Union often ease a financially pressure on striker by providing cash payments which are funded from the dues members pay to the unions. ನಾನು ಆಗಲೇ ಹೇಳಿದೆ, ಒಂದು ಸ್ಟ್ರೈಕ್ ಅಂತ ಹೇಳಿದ್ರೆ ಯಾವ ರೀತಿ ಪ್ರೆಷರ್ ಬೀಳುತ್ತೆ ಅಥವಾ ಒಂದು ಮ್ಯಾನೇಜ್ಮೆಂಟ್ ಮೇಲಾಗಿರ್ಬೋದು, ಒಂದು ಗೌರ್ಮೆಂಟ್ ಮೇಲಾಗಿರ್ಬೋದು. ಇಲ್ಲಿ ಹೇಳೋದಾದರೆ ಒಂದು ಅಥಾರಿಟಿ, ಒಂದು ಸ್ಟ್ರೈಕಿಂಗ್ ಅಂತ ಹೇಳಿದರೆ ಅವಾಗಲೇ ಹೇಳಿದೆ ಒಂದು ಸ್ಟ್ರೈಕ್ ಮಾಡೋದಾಗಿರುತ್ತೆ. ಅಂದರೆ ಒಂದು ಲೇಬರ್ಸ್ ಒಂದು ಒಂದು ಕ್ಯಾಶ್ ಪೇಮೆಂಟ್ಗಾಗಿರ್ಬೋದು ಮತ್ತು ಒಂದು ಬೋನಸ್ಗಾಗಿರ್ಬೋದು, ಈ ರೀತಿ ಅವರು ಒಂದು ಮಾಡ್ತಿರ್ತಾರೆ, ಒಂದು ಸ್ಟ್ರೈಕ್ ಮಾಡ್ತಿರ್ತಾರೆ. ಇದರಿಂದ ಯಾರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ
ಆಗುತ್ತೆ ಅಂತ ಹೇಳಿದ್ರೆ ಒಂದು ಮ್ಯಾನೇಜ್ಮೆಂಟ್ ಮೇಲೆ, ಅದು ಮ್ಯಾನೇಜ್ಮೆಂಟ್ ಫಿನಾನ್ಷಿಯಲ್ ಮೇಲೆ ತುಂಬ ಇಂಪ್ಯಾಕ್ಟ್ ಆಗುತ್ತೆ, ತುಂಬ ಪ್ರೆಷರ್ ಬೀಳುತ್ತೆ. ಸೊ ಇದು ಒಂದು ಕೂಡ ಅಂದರೆ ಒಂದು ಡ್ಯೂ ಆಗಿರ್ಬೋದು ಅಥವಾ ಒಂದು ಏನೋ ಒಂದು ಇಂಪ್ಯಾಕ್ಟ್ ರೀತಿ ಆಗುತ್ತೆ ಒಂದು ಅಥಾರಿಟಿ ಮೇಲೆ. ಸೊ ಇದನ್ನು ಆದಷ್ಟು ಕಮ್ಮಿ ಮಾಡ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮದು ಒಂದು ಕಂಪ್ನಿ ಒಂದು ಲೀಡ್ ಮಾಡೋಕ್ಕೆ ಅಥವಾ ಒಂದು ಐಡೆಂಟಿಫೈ ಮಾಡ್ಕೊಳ್ಳೋದಕ್ಕೆ, ಒಂದು ಗುರ್ತಿಸ್ಕೊಳ್ಳೋದಕ್ಕೆ ಒಂದು ತೊಂದರೆ ಆಗುತ್ತೆ. ಒಂದು ಸ್ಟ್ರೈಕ್ ನಡೆದ ಎಲ್ಲ ಕಂಪ್ನಿಲೂ ಅಷ್ಟೇ, ಒಂದು ಅಥಾರಿಟಿಯಲ್ಲೂ ಅಷ್ಟೇ, ಯಾವುದೇ ರೀತಿ ಯಾವುದೇ ಕಾರಣಕ್ಕೂ ಸ್ಟ್ರೈಕ್ ನಡಿಬಾರ್ದು ಅಂತ ಅವಾಯ್ಡ್ ಮಾಡ್ತಾರೆ ಇದನ್ನು. ನೆಕ್ಸ್ಟ್ ಒನ್, ಪಿಕೆಟಿಂಗ್. ವೆನ್ ಯು ಸಿ ವರ್ಕರ್ಸ್ parading with signs outside a factories or an office building, they are probably using the tactics known as picketing. ಅಂದರೆ ಔಟ್ಸೈಡ್ ಪ್ಲೇಸಲ್ಲಿ ವರ್ಕ್ ಮಾಡುವಂಥ ಪೀಪಲ್ನ ಪ್ರೊಟೆಕ್ಟ್ ಮಾಡೋದಾಗಿರುತ್ತೆ. ಮತ್ತು ಇದರಲ್ಲಿ ಒಂದು ಯೂನಿಯನ್ ಪೀಪಲ್ಸ್ ಏನು ಹೇಳ್ತಾರೆ ಅಂತಂದರೆ, ಹೇಳೋದೇನು ಅಂದರೆ, ವರ್ಕ್ ಫೋರ್ಸ್ ಆದಾಗ ಸ್ಟ್ರೈಕ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಮತ್ತು ಒಂದು ಯೂನಿಯನಲ್ಲಿ ಸಮ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ ಏನಿರುತ್ತೆ ಅದನ್ನ ಪಬ್ಲಿಷ್ ಮಾಡೋದಾಗಿರುತ್ತೆ. ಅಂತ ಹೇಳಿದರೆ ಒಂದು ಯಾವುದೇ ರೀತಿ ವರ್ಕ್ ಪ್ರೆಷರ್ ಆಗಿರ್ಬೋದು, ಮತ್ತು ಅವರು ಬೇರೆ ಕಡೆ ಹೊರಗಡೆ ಎಲ್ಲರೂ ಔಟ್ಸೈಡ್ ಪ್ಲೇಸಲ್ಲಿ ಏನಾದರೂ ವರ್ಕ್ ಮಾಡ್ತಿದ್ರೆ ಅವರಿಗೆ ಅದರದ್ದೇ ಆದಂಥ ಫೆಸಿಲಿಟಿ ಕೊಡೋದಾಗಿರ್ಬೋದು, ಈ ರೀತಿ ಮಾಡಬೇಕು. ಈ ಥರ ಯಾವುದನ್ನು ಪ್ರಾಪರಾಗಿ ಮಾಡಲಿಲ್ಲ ಅಂದರೆ ಅವರು ತುಂಬ ಅಂದರೆ ಒಂದು ಸ್ಟ್ರೈಕ್ ಮಾಡುವಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ಇದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕಾಗಿರುತ್ತೆ. ನೆಕ್ಸ್ಟ್ ಒನ್, ಬಯೋಕಟಿಂಗ್. ದಿ ಫೈನಲ್ tactic available to union a boycotting, in which union workers refuse to buy companies' products and try to get other people to follow suit. Arrange for boycotting, in which workers and other consumers are argued to refrain from buying employers' product. Commercial dealings with some organization in protest against its policies. ಅಂತ ಹೇಳಿದರೆ ಒಂದು ಕಂಟ್ರಿ ಅಥವಾ ಒಂದು ಆರ್ಗನೈಸೇಷನ್ ಅಥವಾ ಒಬ್ಬ ವ್ಯಕ್ತಿಯೊಂದಿಗೆ ಒಂದು ಕಮ್ಯುನಿಕೇಷನ್ ಏನಿರುತ್ತೆ, ಅದು ಒಂದು ಕಮರ್ಷಿಯಲ್ ಅಥವಾ ಒಂದು ಪಬ್ಲಿಕ್ ರಿಲೇಷನ್ಶಿಪ್ಗಳೊಂದಿಗೆ, ಮತ್ತು ಒಂದು ಅಥವಾ ಒಂದು ಸ್ಟ್ರೈಕ್ ಅಥವಾ ಒಂದು ಪವರ್ ಏನಿರುತ್ತೆ ಅನ್ನೋದು ಅದನ್ನ ಬ್ಯಾಕ್ ಅಥವಾ ಹಿಂತೆಗೆದುಕೊಳ್ಳೋದು ಅಂತ ಹೇಳ್ತಾರೆ. ಅಂತ ಹೇಳಿದರೆ ಬ್ಯಾಕ್ ಅಂತ ಹೇಳಿದರೆ ವಾಪಸ್ ಪಡೆಯೋದು. ಇದನ್ನು ಒಂದು ಫೈನಲ್ ಟ್ಯಾಕ್ಟಿಕ್ ಅವೈಲೇಬಲ್ ಟು ಫ್ಯಾಕ್ಟರ್ಸ್ ಅಥವಾ ಇಸ್ ಬಯೋಕಟಿಂಗ್. ಯಾವುದರಲ್ಲಿ ಯೂನಿಯನ್ ವರ್ಕರ್ಸ್ ಕಂಪ್ನಿ ಪ್ರಾಡಕ್ಟ್ ಬೈ ಮಾಡ್ತಾರೋ, ಅರೇಂಜ್ ಫಾರ್ ಬಯೋಕಟಿಂಗ್, ಇನ್ ವಿಚ್ ವರ್ಕರ್ಸ್ ಆ್ಯಂಡ್ ಅದರ್ಸ್ ಕನ್ಸ್ಯೂಮರ್ಸ್ ಆರ್ಗ್ಯೂ ಮಾಡೋದು ಮತ್ತು ಎಂಪ್ಲಾಯ್ ಪ್ರಾಡಕ್ಟ್ನ ಬೈ ಮಾಡೋದಾಗಿರುತ್ತೆ. ಮತ್ತು ಇದು ಬಯೋಕಟಿಂಗ್ ಏನು ಹೇಳುತ್ತೆ ಅಂದರೆ, ಫೈನಲಿ ಮ್ಯಾನೇಜರ್ಸ್ ಅಥವಾ ಒಂದು ಮ್ಯಾನೇಜರ್ ರಿಫ್ರೈನ್ ಏನಿರುತ್ತೆ ಅದನ್ನ ಬೈ ಮಾಡೋದಾಗಿರುತ್ತೆ, ಅಥವಾ ಎಂಪ್ಲಾಯೀಸ್ ಪ್ರಾಡಕ್ಟ್ನ ಕನ್ಸ್ಯೂಮರು ಅದನ್ನ ಬೈ ಮಾಡೋದಾಗಿರುತ್ತೆ. ಅಂದರೆ ಯಾವುದೇ ರೀತಿ ಆರ್ಗ್ಯೂ ಮಾಡಿದೆ ಮತ್ತು ಬಯೋಕಟಿಂಗ್ ಥರ ಅಂದರೆ ಯಾವುದೇ ರೀತಿ ಸ್ಟ್ರೈಕ್ ಮಾಡುವಂಥ ಚಾನ್ಸಸ್ ಕೊಡದೇ ಇರುವ ಹಾಗೆ ಒಂದು ಇದನ್ನು ಒಂದು ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ಸನ್ನು ಅಥವಾ ಎಂಪ್ಲಾಯರ್ಸ್ ಪ್ರಾಡಕ್ಟನ್ನು ಬೈ ಮಾಡೋದಾಗಿರುತ್ತೆ. ನೆಕ್ಸ್ಟ್ಲಿ ಲಾಸ್ಟ್ಲಿ ಹೇಳೋದಾದರೆ ಕನ್ಕ್ಲೂಷನ್ ಏನಪ್ಪ ಹೇಳುತ್ತೆ ಅಂತ ಹೇಳಿದ್ರೆ, ಒಂದು ಸ್ಟ್ರಾಟಜಿಕ್ ಚಾಯ್ಸ್ ಅಂದರೆ ಹೇಳೋದಾದರೆ ಒಂದು ಪ್ರೋಸೆಸ್ ಏನಿರುತ್ತೆ, ಅದು ಒಂದು ಇನ್ವಾಲ್ವ್ಮೆಂಟ್ ಎಲಿಮಿನೇಟ್ಸ್ ಏನಿರುತ್ತೆ, ಒಂದು ಐಡೆಂಟಿಫಿಕೇಷನ್ ಅಥವಾ ಇವ್ಯಾಲ್ಯೂಯೇಷನ್ ಏನಿರುತ್ತೆ, ಒಂದು ಆಲ್ಟರ್ನೇಟಿವ್ ಒಂದು ಸ್ಟ್ರಾಟಜಿ ಏನೋ ಒಂದು. ಈಗ ಸದ್ಯ ಸಿಚುವೇಷನಲ್ಲಿ ಕೋವಿಡ್ ಇರೋದ್ರಿಂದ ನಾವು ಮುಂಚೆ ಯಾವ ರೀತಿ ನಾವು ಸ್ಟ್ರಾಟಜಿನ ಚಾಯ್ಸ್ ಮಾಡ್ತಿದ್ವೋ ಆ ರೀತಿ ಈಗ ನಾವು ಚೂಸ್ ಮಾಡಲಿಕ್ಕಾಗಲ್ಲ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಈಗ ಅಲ್ಲಿ ಕಂಡೀಷನ್ ಇರೋದೇ ಬೇರೆ ಥರ. ಈಗ ನಮ್ಗೆ ಅದ್ರ ತಕ್ಕನಾಗಿ ನಾವು ಸ್ಟ್ರಾಟಜಿನ ಚೂಸ್ ಮಾಡಬೇಕಾಗಿರುತ್ತೆ. ಸೊ ಒಂದು ಅಥಾರಿಟಿ ಇರ್ತಕ್ಕಂಥ ಮೆಂಬರ್ಸು ತುಂಬ ಜನ ಇರ್ತಾರೆ. ಒಂದು ಹೈಯರ್ ಅಥಾರಿಟಿ ಆಗಿರ್ಬೋದು, ಮಿಡಲ್ ಲೆವೆಲ್ ಆಗಿರ್ಬೋದು, ಅಥವಾ ಕೆಳಗಡೆ ಲೋವರ್ ಲೆವೆಲ್ ಆಗಿರ್ಬೋದು. ಈ ಲೋವರ್ ಲೆವೆಲಲ್ಲಿ ಒಬ್ಬ ಲೇಬರ್ಸ್ ಬರೋದಾಗಿರ್ಬೋದು, ಅಥವಾ ಮಿಡಲಲ್ಲಿ ಎಂಪ್ಲಾಯೀಸ್ ಬರೋದಾಗಿರ್ಬೋದು, ಮತ್ತು ಹೈಯರ್ ಅಥಾರಿಟಿಲಿ ಒಬ್ಬ MD ಇನ್ವೆಸ್ಟರ್ಸು ವಗೇರಾ ಇಷ್ಟು ತುಂಬ ಜನ ಬರ್ತಾರೆ. ಸೊ ಎಲ್ಲರೂ ಕೂಡ ಅವರದೇ ಆದಂಥ ಸ್ಟ್ರಾಟಜಿನ ಯೂಸ್ ಮಾಡ್ತಿರ್ತಾರೆ. ಎಲ್ರಿಗೂ ಅವರದೇ ಆದಂತಹ ಒಂದು ಸ್ಟ್ರಾಟಜಿನ ನನ್ನದೇ ಮಾಡಬೇಕು ಅನ್ನೋದು ತುಂಬ ಆಸೆ ಇರುತ್ತೆ. ಸೊ ಹಿಂಗಾಗಿ ಒಂದು ಡಿಸಿಷನ್ ಮೇಕರ್ಸ್ ಏನಿರ್ತಾರೋ ಇದರಲ್ಲಿ ಪ್ರಾಪರ್ ಡಿಸಿಷನ್, ಒಂದು ಪ್ರಾಪರ್ ಸ್ಟ್ರಾಟಜಿನ ಚೂಸ್ ಮಾಡಿ ಅದನ್ನ ಆಲ್ಟರ್ನೇಟ್ ಮಾಡಿ ಅನಲೈಸ್ ಮಾಡಿ ಮತ್ತು ಅದನ್ನು ಇವ್ಯಾಲ್ಯೂಯೇಟ್ ಮಾಡಿ ಈ ನಮ್ಮ ಗೋಲ್ ಏನಿರುತ್ತೋ ಒಂದು ಇವ್ಯಾಲ್ಯೂಯೇಟ್ ಮಾಡಿ ನಮ್ಮದು ಒಂದು ಗೋಲ್ ಏನಿರುತ್ತೋ ಅದನ್ನ ಅಚೀವ್ ಮಾಡೋದಾಗಿರುತ್ತೆ. ಥ್ಯಾಂಕ್ ಯು ಆಲ್.